ಮಂಗಳೂರು ಮಹಾನಗರ ಪಾಲಿಕೆಯ ಒಳಗಡೆ ಒಂದು ಸೂಚನಾ ಫಲಕವನ್ನ ಹಾಕಿದ್ದಾರೆ. ಪಾಲಿಕೆಯಲ್ಲಿ ಜನನ ಮತ್ತು ಮರಣ ಅರ್ಜಿ ಸ್ವೀಕಾರ ಬಂದ್. ಸಾರ್ವಜನಿಕರ ಗಮನಕ್ಕೆ ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣಾ ಕರ್ತವ್ಯಕ್ಕೆ ಎಲ್ಲಾ ಸಿಬ್ಬಂದಿಗಳು ತೆರಳಿರುವುದರಿಂದ ದಿನಾಂಕ 30/6/2026ರಿಂದ ದಿನಾಂಕ 29/7/2026ರವರೆಗೆ ಜನನ ಮರಣ ಪ್ರಮಾಣ ಪತ್ರವನ್ನ ಒದಗಿಸಲು ಹಾಗೂ ಜನನ ಮರಣ ಪ್ರಮಾಣ ಪತ್ರದ ಅರ್ಜಿಯನ್ನು ಸಲ್ಲಿಸಲು ಅಸಾಧ್ಯವಾಗಿರುವುದರಿಂದ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಅದೀಗ ನಾನು ಪತ್ರಿಕಾ ಮುಖಾಂತರ ಕಾಂಗ್ರೆಸ್ನ ನಾಯಕರಿಗೆ ಇವತ್ತು ಕೇಳುದು. ಇವತ್ತು ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಚುನಾವಣೆ ಆಯೋಗದ ಮುಖಾಂತರ ರಾಜ್ಯ ಸರ್ಕಾರದ ಆಡಳಿತದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡುವುದು ಇದು ಆ ಒಂದು ಚುನಾವಣಾ ಆಯೋಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜವಾಬ್ದಾರಿ. ಸರಿಸುಮಾರು 25 ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿಯ ಪುನರ್ ಪರಿಶೀಲನೆ ಮಾಡುವಂಥದ್ದು ಕಳೆದ ಹಲವಾರು ಸಲ ನಡೆದು ಬಂದಿದ್ದಾರೆ. ಆದ್ರೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಅಧಿಕಾರಿಗಳು ಎಸ್ಐಆರ್ ಕರ್ತವ್ಯಕ್ಕೆ ನೇಮಕಗೊಂಡಿರುವುದರಿಂದ ಇನ್ನು 1 ತಿಂಗಳು ಜನನ ಮತ್ತು ಮರಣಗಳ ನೋಂದಣಿ ಘಟಕದಲ್ಲಿ ಅರ್ಜಿ ಸ್ವೀಕಾರವೇ ಬಂದ್ ಎಂದು ಬೋರ್ಡ್ ಹಾಕಿತ್ತು. ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಆಡಳಿತ ಅಧಿಕಾರಿಗಳ ಮುಖಾಂತರ ಆಡಳಿತ ಮಾಡ್ತಾ ಇರುವಂತ ಮಹಾನಗರ ಪಾಲಿಕೆಯ ಪರಿಸ್ಥಿತಿ. ಇದು ಕಾಂಗ್ರೆಸ್ ಸರ್ಕಾರ ನಮ್ಮ ಜನರಿಗೆ ಕೊಡ್ತಾ ಇದೆ. ಹಾಗಾದ್ರೆ ಇನ್ನು 1 ತಿಂಗಳು ಶಾಲೆಗೆ ಅರ್ಜಿಯನ್ನ ಸೇರಿಸಿಕೊಂಡು ಜನನ ಪತ್ರವನ್ನ ಪಡ್ಕೊಂಡು ಆ ಅರ್ಜಿ ಮುಖಾಂತರ ನೋಂದಣಿ ಮಾಡಬೇಕಾದಂತವರ ಪರಿಸ್ಥಿತಿ ಏನು? ಎಲ್ಲೋ ಒಂದು ಕಡೆ ಜೀವನ ಕಳ್ಕೊಂಡು ಅವರ ಮನೆಯವರು ಕುಟುಂಬದ ಸದಸ್ಯರು ಡೆತ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳಿಕ್ಕದಂತ ವಾತಾವರಣ, ಎಂತ ಚುನಾವಣೆಯ ಸಂದರ್ಭದಲ್ಲಿ ಎಂತೆಂತ ಸಂದರ್ಭದಲ್ಲಿ ಕೂಡ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನ ತಡೆ ಹಿಡಿಯಲಾಗಿದೆ ಅಂತೇಳಿ ಯಾವತ್ತೂ ಆಗಲಿಲ್ಲ. ಪ್ರಪ್ರಥಮವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಯುವವರಿಗೂ ಒಂದು ರೀತಿಯ ನಿಶ್ಚಿಂತೆಯಲ್ಲಿ ಸಾಯಲಿಕ್ಕೆ ಬಿಡದಂತ ಈ ಸರ್ಕಾರ ನಮ್ಮ ಆಡಳಿತದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಸರ್ಕಾರ ಇರುವಾಗ ಮಹಾನಗರ ಪಾಲಿಕೆಯಲ್ಲಿ ಡೆತ್ ಸರ್ಟಿಫಿಕೇಟ್ ಮತ್ತು ಬರ್ತ್ ಸರ್ಟಿಫಿಕೇಟ್ಗೆ 5 ರೂಪಾಯಿ, ಇವತ್ತು 75 ರೂಪಾಯಿ. 5 ರೂಪಾಯಿ ಇದ್ದದ್ದು 75 ರೂಪಾಯಿ ಮಾಡಿದ ನಂತರ ಕೂಡ ಇವತ್ತು ನೀವು ಈ ರೀತಿಯ ಬೋರ್ಡ್ ಹಾಕ್ತೀರಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನು ಮಾಡ್ತಾ ಇದೆ? ಜನರ ಸಂಕಷ್ಟಕ್ಕೆ, ಜನರ ಕಷ್ಟಕ್ಕೆ ಯಾವ ರೀತಿಯಲ್ಲಿ ಇವರು ತಮ್ಮ ಸರ್ಕಾರದ ಆಡಳಿತದ ಯಂತ್ರವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎಸ್ಐಆರ್ ಪ್ರಕ್ರಿಯೆ ಆಗಬೇಕು. ಹಾಗಂತ ಎಸ್ಐಆರ್ ಪ್ರಕ್ರಿಯೆ ಆಗಬೇಕು ಅಂತೇಳಿ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ದೀರಿ ಅಂತೇಳಿ ಆದ್ರೆ ಇನ್ನು 1 ತಿಂಗಳು ಎಸ್ಐಆರ್ ಪ್ರಕ್ರಿಯೆ ಇದೆ, ಯಾವುದೇ ತೆರಿಗೆ ವಸೂಲಾತಿ ಇಲ್ಲ, ಅದೊಂದು ಬೋರ್ಡ್ ಹಾಕಿ. ಮಂತ್ರಿ ಮಂಡಲದವರು ಯಾವುದೇ ಲಂಚವನ್ನ ಸ್ವೀಕಾರ ಮಾಡುವುದಿಲ್ಲ, ಅದರೊಂದು ಬೋರ್ಡ್ ಹಾಕಿ. ಅದು ಬಿಟ್ಟು ಜನಸಾಮಾನ್ಯರಿಗೆ ಈ ರೀತಿಯ ಅವ್ಯವಸ್ಥೆಗಳು ಆಗ್ತಾ ಇದೆ ಅಂತ ಹೇಳಿ ಆದ್ರೆ, ಜನರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದ ನೇತೃತ್ವದ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಡ್ತಾ ಇದೆ. ಇದು ನಿಮ್ಮ ಜವಾಬ್ದಾರಿ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ಬೇಕಾದ್ರೆ ಜನನ ಪ್ರಮಾಣ ಪತ್ರಕ್ಕೆ ನಾವು ಬೇಕಾದ್ರೆ 1 ತಿಂಗಳು ನಮ್ಮ ಕಾರ್ಯಕರ್ತರನ್ನು ಕೂತ್ಕೊಳಿಸ್ತೇವೆ, ಬೇಕಾದ್ರೆ ನಾವು ಮಾಡಿಕೊಳ್ಳಿಕ್ಕೆ ತಯಾರಿದ್ದೇವೆ. ನಾಚಿಕೆ ಆಗಬೇಕು ಸರ್ಕಾರ ನಡೆಸುವವರಿಗೆ.
ಹಾಗಾಗಿ ಕೆಲಸ ಜನರಿಗೆ ಸುಗಮವಾಗಿ ಕೆಲಸ ಮಾಡಬೇಕು ಅಂತ ಹೇಳೋದ ಚಿಂತನೆ ಇಲ್ಲದೆ ಈ ರೀತಿಯ ಪರಿಸ್ಥಿತಿಯನ್ನು ಒಡ್ಡೊಡಿದಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ಆಡಳಿತದ ಪರಮಾವಧಿಗೆ ಮುಟ್ಟಿದೆ ಅಂತ ಹೇಳೋದು ಇದು ಬೋರ್ಡ್ ತೋರಿಸ್ಕೊಡ್ತಾ ಇದೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ಎರಡನೇದು, ಮಂಗಳೂರು ನಗರ ಪರಿವರ್ತನೆ ಕನ್ವರ್ಷನ್ ಗೊಂದಲ. ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಈಗ ಭೂ ಪರಿವರ್ತನೆ ಕನ್ವರ್ಷನ್ಗೆ ಒಂದು ಕಗ್ಗಂಟಾಗಿದೆ. ಜನಸಾಮಾನ್ಯರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಮೊದಲು ಕಂದಾಯ ಇಲಾಖೆ ಅಡಿಯಲ್ಲಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಗುತ್ತಿದ್ದಂತ ಭೂ ಪರಿವರ್ತನೆ ಪ್ರಕ್ರಿಯೆ, ಯಾವುದೇ ಒಂದು ಕನ್ವರ್ಷನ್ ಆಗಬೇಕಾದ್ರೆ ಕಂದಾಯ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿ, ಆದ್ರೆ ಯಾವುದೇ ಹಳೆಯ ದಾಖಲೆಗಳು ಬೇಕಾದ್ರೂ ಕೂಡ ಕಂದಾಯ ಇಲಾಖೆಯಲ್ಲೇ ಇರ್ತಿತ್ತು. ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹೊಸದಾಗಿ ಒಂದು ಆದೇಶ ಕೊಟ್ಟಿದೆ. ಆದೇಶಕ್ಕೆ ಪೂರ್ವ ತಯಾರಿಗಳನ್ನ ಮಾಡದೆ ಜನರಿಗೆ ಶಿಕ್ಷಿಸುವಂತ ರೀತಿಯ ವಾತಾವರಣ ತಂದೊಡ್ಡಿದೆ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣ. ನೀವು ಮಾಧ್ಯಮದವರು ದಯವಿಟ್ಟು ನಾಳೆ ಹೋಗಿ ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ತಮ್ಮ ವಿಡಿಯೋ ಹಿಡ್ಕೊಂಡು ಹೋಗಿ. ಇವತ್ತು ಈ ಸರ್ವೆ ಕೆಲಸ ಕಾರ್ಯಗಳನ್ನ ಅವರು ಮೂಡಕ್ಕೆ ವಹಿಸಿಕೊಡಲಾಗಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವತ್ತು ಸರ್ವೆ ಹೇಳ್ತಾರೆ, ಈ ಹಿಂದೆ ನಾವು ಸರ್ವೆ ಮಾಡಿಕೊಂಡು ಸರ್ವೆ ಸ್ಕೆಚ್ ಕೊಡ್ತಿದ್ದೆವು, ಆ ಸರ್ವೆ ಸ್ಕೆಚ್ ಅನ್ನು ಇಟ್ಟುಕೊಂಡೇ ಕನ್ವರ್ಷನ್ ಮಾಡ್ತಿದ್ದೆವು. ಈಗ ಸರ್ವೆ ಸ್ಕೆಚ್ ಕೊಡುವ ಅಧಿಕಾರ ನಮ್ಗಿಲ್ಲ, ಮೂಡಕ್ಕೆ ಹೋಗಿ. ಮೂಡಕ್ಕೆ ಹೋದ್ರೆ ನೀವು ಸ್ಕೆಚ್ ಅನ್ನ ತಗೊಂಡು ಬನ್ನಿ. ಸ್ಕೆಚ್ ಕೊಡ್ಬೇಕಾದಂತ ಇಲಾಖೆ ಹೇಳ್ತದೆ ನಾವು ಸ್ಕೆಚ್ ಕೊಡುವಾಗಿಲ್ಲ, ನೀವು ಮೂಡಕ್ಕೆ ಹೋಗಿ. ಏನು ಕತೆ ಇದು? ಮೊನ್ನೆ ಯುಟಿ ಖಾದರ್ ಅವರು ತಮ್ಮ ಪ್ರಕೃತಿ ವಿಕೋಪದ ಮೀಟಿಂಗ್ ನಲ್ಲಿ ಹೇಳಿದ್ರು, ಅಧಿಕಾರಿಗಳು ಫುಟ್ಬಾಲ್ ಹೊಡೆದಾಗ ಹೊಡಿತೀರಿ, ಇವರನ್ನ ಆಚೆಗೆ ತಳ್ತೀರಿ, ಆಚೆಗೆ ನಾನು ಅಧಿಕಾರಿಗಳನ್ನ ದೂಷಣೆ ಮಾಡೋದಿಲ್ಲ. ನೀವು ಮಂತ್ರಿ ಮಂಡಲದ ಕ್ಯಾಬಿನೆಟ್ ನಲ್ಲಿ ಇಂತ ನಿರ್ಧಾರ ತೆಗೆದುಕೊಂಡ್ರೆ ಕಂದಾಯ ಇಲಾಖೆಯಲ್ಲಿ ಕನ್ವರ್ಷನ್ಗೆ ಸ್ಕೆಚ್ ಮಾಡಿಕೊಡಿ ಅಂತ ಹೇಳಿ, ಕನ್ವರ್ಷನ್ ಮಾಡ್ಕೊಳ್ಳಿಕ್ಕಿದೆ ಅಂತ ಹೇಳಿ ಕಂದಾಯ ಇಲಾಖೆಗೆ ಹೋಗಿ ಸ್ಕೆಚ್ ಮಾಡಿಸುವಂತ ಪ್ರಯತ್ನಗಳನ್ನು ಮಾಡಿದಾಗ ಅವ್ರು ಹೇಳ್ತಾರೆ ನಾವು ಮಾಡಲ್ಲ, ಮೂಡಕ್ಕೆ ಹೋಗಿ. ಮೂಡದವ್ರು ಹೇಳ್ತಾರೆ ನೀವು ಬರೀ ಕೈಯಲ್ಲಿ ಬಂದ್ರೆ ನಾವೇ ಕನ್ವರ್ಷನ್ ಮಾಡೋದು, ಸ್ಕೆಚ್ ತಗೊಂಡು ಬಂದು. ಅಂದ್ರೆ ಒಂದು ಕಡೆಯಲ್ಲಿ ಮೂಡದಲ್ಲಿ ಸಿಬ್ಬಂದಿಗಳ ಕೊರತೆ, ಒಂದು ಸರ್ವೆ ಮಾಡ್ಬೇಕಾದ್ರೆ ಕನ್ವರ್ಷನ್ ಮಾಡ್ಬೇಕಾದ್ರೆ ಎಲ್ಲಾ ದಾಖಲೆಗಳು ಸರ್ವೇಗಳ ಹತ್ರ ಅಥವಾ ಅದರ ಅಡಂಗಲ್ಲು ಮತ್ತೆಲ್ಲಾ ದಾಖಲೆಗಳು ಕಂದಾಯ ಇಲಾಖೆಯಲ್ಲೇ ಇಟ್ಟುಕೊಂಡು ಕೇವಲ ಆದೇಶ ಬಂದ ನಂತರ ಮೂಡ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಇದ್ರ ಎಲ್ಲ ದಾಖಲೆಗಳು ನೀವು ಮೂಡಕ್ಕೆ ವರ್ಗಾವಣೆ ಮಾಡಿ ಆ ದಾಖಲೆಗಳನ್ನು ಮೂಡಕ್ಕೆ ಹಸ್ತಾಂತರ ಮಾಡ್ತಾರಾ? ಇಲ್ಲ. ಎಷ್ಟು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ರೀ. ಮತ್ತೆ ಮಂತ್ರಿಗಳು ಹೇಳ್ತಾರೆ ನೀವು ಅಧಿಕಾರಿಗಳು ಆಚೆಗೆ ತಳ್ಳಿ ಈಚೆಗೆ ತಳ್ಳಿ, ಬ್ಯಾಟಿನಿಂದ ಆಚೆಗೆ ಹೊಡೀರಿ ಈಚೆಗೆ ಹೊಡೀರಿ. ಈ ರೀತಿಯ ಆದೇಶ ಸರ್ಕಾರ ಕೊಟ್ರೆ ಅವನು ಕನ್ವರ್ಷನ್ ನಾಳೆ ನಿಮ್ಮ ಯಾರಾದ್ರೂ ಕನ್ವರ್ಷನ್ ಇದ್ರೆ ಸ್ಕೆಚ್ಗೆ ನೀವು ಕಂದಾಯ ಇಲಾಖೆಯ ನಮ್ದು ಯಾವ್ದದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ. ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ರಾಪರ್ಟಿ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ. ನಮ್ಮ ಹತ್ರ ಇಲ್ಲ, ಮೂಡಕ್ಕೆ ಹೋಗಿ ಅಂತ ಹೇಳ್ತಾರೆ. ಮೂಡದಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ ನೀವೇ ನೋಡಿ, ನಿಮ್ಮ ಕುಟುಂಬದ ಜಾಗ ಇದ್ರೆ ನೋಡಿ ಕನ್ವರ್ಷನ್ ಮಾಡಿ. ಹಾಗಿರುವಾಗ ಕಾಂಗ್ರೆಸ್ ಸರ್ಕಾರದ ಏಕಾಏಕಿ ಅವಿವೇಕದ ನಿರ್ಧಾರ ಕೈಗೊಂಡದ್ದು, ಯಾವುದೇ ನಕ್ಷೆ ಇಲ್ಲದೆ ಕನ್ವರ್ಷನ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು ಅರಿತುಕೊಂಡು ತದನಂತರ ಯಾವುದೇ ನಕ್ಷೆಯ ದಾಖಲೆಗಳು ಮೂಡದವರಿಗೆ ಹಸ್ತಾಂತರ ಮಾಡದೆ ನೀವು ಮೂಡದವರಿಗೆ ಆದೇಶವನ್ನ ಬೆಂಗಳೂರಿನಲ್ಲಿ ಮಾಡಿಕೊಟ್ರೆ ಈ ಕೆಲಸ ಕಾರ್ಯಗಳು ಹೇಗೆ ಸಾಗುವುದು? ಮಾನ್ಯ ಸಚಿವರಾದಂತ ಯುಟಿ ಖಾದರ್ ಉತ್ತರಿಸ್ತಾರ ಅಥವಾ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಅತಿರಥ ಮಾರತ ನಾಯಕರುಗಳು ಉತ್ತರಿಸ್ತಾರ? ಹೇಳಿ, ಹೇಗ್ ಮಾಡಿಕೊಡ್ತೀರಿ ಹೇಳಿ. ಹಾಗಾದ್ರೆ ಎಷ್ಟು ಸಾಮಾನ್ಯ ಕಾಮನ್ ಸೆನ್ಸ್ ಇಲ್ಲದೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆ ನಿರ್ಧಾರವನ್ನು ಅನುಷ್ಠಾನ ಮಾಡುವಾಗ ಇಲ್ಲಿ ತಂದು ಫೈಲ್ ಆದೇಶ ಬರುತ್ತೆ, ಆ ಆದೇಶವನ್ನ ನೀವು ಅನುಷ್ಠಾನ ಮಾಡ್ತೀರಿ ಅಂತ ಹೇಳಿ ಆದ್ರೆ ಅದಕ್ಕಾಗಿ ಈಗ ಇನ್ನು ನಾಳೆಯಿಂದ ನಾಡ್ದಿಂದ
ಯು ಮೆ ನಾಟ್ ಬಿಲೀವ್, ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ. ಬಿಕಾಸ್ ಕನ್ವರ್ಷನ್ ಆಗದಿದ್ರೆ ರಿಜಿಸ್ಟ್ರೇಷನ್ ಸ್ಕೆಚ್ ಆಗಲ್ಲ, ಸ್ಕೆಚ್ ಆಗದೆ ಕನ್ವರ್ಷನ್ ಆಗಲ್ಲ, ಕನ್ವರ್ಷನ್ ಆಗದೆ ರಿಜಿಸ್ಟ್ರೇಷನ್ ಆಗಲ್ಲ, ರಿಜಿಸ್ಟ್ರೇಷನ್ ಆಗದೆ ಸರ್ಕಾರಕ್ಕೆ ಆದಾಯ ಬರಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅಂದ್ರೆ ಸುಲಭವಾಗಿ ಮಾಡುವಂತ ಕೆಲಸವನ್ನ ಕಷ್ಟ ಮಾಡಿ, ತೊಂದರೆ ಮಾಡಿ, ಅದರ ಮುಖಾಂತರ ಭ್ರಷ್ಟಾಚಾರ ಮಾಡುವಂತ ಒಂದು ಬಹಳ ದೊಡ್ಡ ರೀತಿಯ ಷಡ್ಯಂತ್ರದ ಹುನ್ನಾರ. ಸುಲಭದಲ್ಲಿ ಆಗುವಂತ ಕೆಲಸ ಕಾರ್ಯಗಳು ಇವತ್ತು ಅಧಿಕಾರಿಗಳ ಹತ್ರ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ, ನೀವು ಹೋಗಿ ಮಂತ್ರಿಗಳ ಹತ್ರ ಮತ್ತು ಸರ್ಕಾರದ ಹತ್ರ ಕೇಳಿ ಅಂತ ಹೇಳ್ತಾರೆ. ಸಾರ್ವಜನಿಕರು ಎಲ್ಲರೂ ಮಂತ್ರಿಗಳ ಹತ್ರ ಮತ್ತು ಸರ್ಕಾರದ ಹತ್ರ ಕೇಳುವಂತ ಪರಿಸ್ಥಿತಿಗಳು ಇಲ್ಲ. ದಿನನಿತ್ಯ ಶಾಸಕರ ಹತ್ರ ನೂರಾರು ಜನ ಬರ್ತಾ ಇದ್ದಾರೆ. ನಾನು ಏನು ಹೇಳಬೇಕು, ಏನು ಉತ್ತರ ಹೇಳಬೇಕು ನನಗೆ ಗೊತ್ತಾಗಲ್ಲ. ನಾನು ಈಗಾಗಲೇ ಮನವಿಯನ್ನ ನನ್ನ ಪತ್ರದ ಮುಖಾಂತರ ಇದನ್ನು ಸರಿಪಡಿಸಿ ಅಂತ ಹೇಳಿ ನನ್ನ ಮೇಲೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ನನ್ನ ಪತ್ರವನ್ನ ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ದೇನೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಉತ್ತರಗಳು ಇಲ್ಲ, ಯಾವುದೇ ರೀತಿಯ ಅದನ್ನು ಸರಿಪಡಿಸುವಂತ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಪ್ರಾಪರ್ಟಿ ಕಾರ್ಡ್, ಕನ್ವರ್ಷನ್, RTC ಮೊದಲಾದ ಅಗತ್ಯದ ದಾಖಲೆಗಳನ್ನ ಸರ್ಕಾರಿ ಕಚೇರಿಗಳಿಗೆ ಬಂದಾಗ ಅತ್ಯಂತ ಸುಲಭ ವಿಧಾನದಲ್ಲಿ ಮಾಡಿಕೊಡ್ಬೇಕಾದದ್ದು ಇದು ತಿಂಗಳುಗಟ್ಟಲೆ ಅಲೆದಾಡುವಂತ ಪರಿಸ್ಥಿತಿ ಮಾಡ್ತಾ ಇರುವಂತದ್ದು. ಇದು ರಾಜ್ಯದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕೊಡುಗೆ, ಇದು ಗ್ಯಾರಂಟಿ ಅಂತ ಹೇಳೋದು. ಅದರ ನಂತರ ಎಲ್ಲೋ ಒಂದು ಕಡೆ ನಿಮ್ಮ ನಸೀಬಿಗೆ, ಎಲ್ಲೋ ಒಂದು ಕಡೆ ನಿಮ್ಮ ದಾಖಲೆಗಳು ಇದ್ದಲ್ಲಿ ಅಲ್ಲಿ ಹೋದರೆ ಸರ್ವರ್ ಸಮಸ್ಯೆ ಇದೆ. ಹಾಗಾಗಿ ಈ ರೀತಿಯ ತಾಂತ್ರಿಕ ದೋಷೆಯನ್ನ ಸರಿಪಡಿಸುವಂತ ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ ಮಾಡಬೇಕು. ಇದು ಜನರ ಪಾಡಾಗಿದೆ, ಜನರ ಕಷ್ಟ ಆಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಇದನ್ನು ಗಮನ ಹರಿಸಿ ಇದನ್ನ ಜನರಿಗೆ ಸರಿಪಡಿಸುವಂತದ್ದನ್ನ ಮಾಡಿಕೊಡಿ. ಸರ್ಕಾರ ಸರಿಯಾದ ಆದೇಶವನ್ನ ಇವತ್ತು ಇಡೀ ರಾಜ್ಯದಲ್ಲೇ ಕೊಡಿ ಅಂತ ಹೇಳುವಂಥದ್ದು ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಶಾಸಕನಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ದಿವಸ ಆಯ್ತು ಆದೇಶ ಪ್ರತಿ ಇದೆ ನನ್ನ ಹತ್ರ, ಬೇಕಾದ ಪ್ರತ್ಯೇಕ ಕಾಪಿ ಕೊಡ್ತೇನೆ. ಸ್ವಲ್ಪ ದಿವಸ ಆಗಿದೆ, ಆದೇಶ ಸ್ವಲ್ಪ ಸಮಯ ಆಗಿದೆ. ಆದೇಶದ ಪ್ರತಿ ಬಂದ ನಂತರ ಈಗ ಮೂಡಕ್ಕೆ ಕಳಿಸುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅಲ್ಲ ಕನ್ವರ್ಷನ್ಗೆ ಏನಾಗಿದೆ, ಕನ್ವರ್ಷನ್ಗೆ ಮುಂಚೆ ಹಾಕಿದಂತ ಅರ್ಜಿಗಳ ಕನ್ವರ್ಷನ್ಗಳು ಎಲ್ಲಿಯಾದ್ರೂ ಆಗುವಂತ ಪರಿಸ್ಥಿತಿಗಳು ಬರಬಹುದು. ಈಗ ಹೊಸದಾಗಿ ಕನ್ವರ್ಷನ್ ಆಗಲಿಕ್ಕೆ ಅರ್ಜಿ ಬೇಕು ಅಂತ ಹೇಳಿದ್ರೆ ಕನ್ವರ್ಷನ್ ಹಾಕ್ಲಿಕ್ಕೆ ಸ್ಕೆಚ್ ಬೇಕೇ ಬೇಕು. ನಾನು ಯಾವ ಜಾಗವನ್ನು ಕನ್ವರ್ಷನ್ ಮಾಡ್ಬೇಕು, ಭೂ ಪರಿವರ್ತನೆ ಮಾಡ್ತೇನೆ, ಕಟ್ಟಾಯ್ತಾ? ಸಾರಿ, ನಾನು ಮಾಡಿದ್ದಲ್ಲ. ಅಂದ್ರೆ ಇವತ್ತು ಕಾಂಗ್ರೆಸ್ನವರ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಎಲ್ಲಿ ಏನು ಮಾಡಿದ್ರು ಮೋದಿ ಕಾರಣ ಅಥವಾ ಬಿಜೆಪಿ ಕಾರಣ ಅಂತ ಹೇಳುವಂಥದ್ದು ಇದೆ ಅವ್ರಿಗೆ. ಅವರ ಕಾಲ್ ಕೆಳಗಡೆ ಇಷ್ಟು ದೊಡ್ಡ ಕುಂಬಳಕಾಯಿ ಬಿದ್ದಿದ್ರು ಬೇರೆಯವರ ಕೆಳಗಡೆ ಸಾಸಿವೆ ಹುಡುಕ್ತಾರೆ. ಹಾಗಾಗಿ ಕೆಲವೊಂದು ಕಡೆ ಮಾಧ್ಯಮದವರ ಕುರ್ಚಿ ಕಡಕ್ ಶಬ್ದ ಬಂತು, ವೇದರಾಜ್ ಕಾಮತ್ ಕಾರಣ ಅಂತೇಳಿ ಆಗ್ಬಾರ್ದು. ಅದಕ್ಕಾಗಿ ನಾನು ಹೇಳುವಂಥದ್ದು, ಇದು ಕನ್ವರ್ಷನ್ ಭೂ ಪರಿವರ್ತನೆ ಆಗ್ಬೇಕಾದ್ರೆ ಸ್ಕೆಚ್ ಆಗಲೇಬೇಕು. ಸ್ಕೆಚ್ ಆಗಬೇಕಾದ್ರೆ ಕಂದಾಯ ಇಲಾಖೆ ಮತ್ತು ನನ್ನ ದಾಖಲೆಗಳಲ್ಲಿ ಮೂಲ ಡಾಕ್ಯುಮೆಂಟ್ಗಳು ಎಲ್ಲಾದ್ರೂ ಇರುವುದು ಕೂಡ ಕಂದಾಯ ದಾಖಲೆಯಲ್ಲೇ ಇರುವುದು. ಅಲ್ಲಿಂದ ದಾಖಲೆಗಳನ್ನು ಪಡ್ಕೊಂಡು, ಹಳೆ ದಾಖಲೆಗಳನ್ನು ಪಡ್ಕೊಂಡು ನಾನು ಕನ್ವರ್ಷನ್ಗೆ ಹಾಕುವಂಥದ್ದು, ಸ್ಕೆಚ್, ಹಳೆಯ ಸ್ಕೆಚ್. ಈಗೇನಾಗಿದೆ, ಅವರು ಕನ್ವರ್ಷನ್ಗೆ ಹಾಕ್ಬೇಕಾದ್ರೆ ಸ್ಕೆಚ್ ಹಿಡ್ಕೊಂಡು ಹೋಗಿ ಮೂಡಕ್ಕೆ ಅಂತ ಹೇಳುವಂಥದ್ದು ಬರ್ತದೆ. ಇಲ್ಲಿ ಸ್ಕೆಚ್ ಕೊಡ್ಲಿಕ್ಕೆ, ನಮ್ಗೆ ಸ್ಕೆಚ್ ಕೊಡ್ಲಿಕ್ಕೆ ಕನ್ವರ್ಷನ್ ನಮ್ಗಿಲ್ಲ, ಮೂಡಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಗಿಲ್ಲ ಸರ್. ಟಿವಿಯಲ್ಲಿ ಮತ್ತು ಪತ್ರಿಕೆಯಲ್ಲಿ ಕೊಟ್ಟಂತ ಹೇಳಿಕೆಗಳು ಕೇವಲ ಟಿವಿ ಮತ್ತು ಪತ್ರಿಕೆಗೆ ಮಾತ್ರ. ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಸರ್. ಮಂಗಳೂರು ಮಹಾನಗರ ಪಾಲಿಕೆ ಅಥವಾ ಮೂಡ ಅಥವಾ ಕಂದಾಯ ಇಲಾಖೆಯಲ್ಲಿ ಯಾವುದು ಡಿಜಿಟಲ್ ಆಗಿದೆ ಹೇಳಿ? ಅಲ್ಲ, ಸೆಕ್ರೆಟರಿಗೆ ಬರ್ತಿದ್ದೇನೆ, ಸೆಕ್ರೆಟರಿ ಆಫ್ ಕಂದಾಯ ಇಲಾಖೆಗೂ ಬರ್ತಿದ್ದೇನೆ, ನಗರಾಭಿವೃದ್ಧಿ ಇಲಾಖೆಗೂ ಬಂದಿದ್ದೇನೆ, ಅದರ ಒಟ್ಟಿಗೆ ಮಂತ್ರಿಗಳಿಗೂ ಕಾಗದ ಬರ್ತಿದ್ದೇನೆ. ಆದ್ರೆ ಒಂದು ಮಂತ್ರಿಗಳಿಗೆ ಕಾಗದ, ರೆವೆನ್ಯೂ ಇಲಾಖೆಗೆ ಕಾಗದ ಮಂತ್ರಿಗಳ ಕಚೇರಿಯಲ್ಲಿ ಕೊಟ್ಟಾಗಿದೆ. ಕಂದಾಯ ಮಂತ್ರಿಗಳಿಗೆ ಕೊಡ್ಲಿಕ್ಕೆ, ಇದು UD ಮಂತ್ರಿಗಳಿಗೆ ನಾಳೆ ನಾಡ್ದು ವಾಪಸ್ ಹೋದಾಗ ನಾನು ಕೊಡ್ತೇನೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೊಡ್ಲಿಕ್ಕಾಗಲಿಲ್ಲ. ಮೊನ್ನೆ ಅವರ UD ಮಿನಿಸ್ಟರ್ ಕಚೇರಿ ಉದ್ಘಾಟನೆ ಆಯ್ತು ಅಷ್ಟೇ. ಹಾಗಾಗಿ ನನ್ನ ಕಚೇರಿ, ನನ್ನ ಆಫೀಸ್ನಲ್ಲಿ ಇದೆ ಲೆಟರ್ ಬೆಂಗಳೂರಿನಲ್ಲಿ. ನಾಡ್ದು ಹೋದಾಗ
ಅವರ ಕಚೇರಿ ಉದ್ಘಾಟನೆ ಆದ ನಂತರ ನಾನು ಹೋಗಿಲ್ಲ. ಯಾರು ಯುಡಿ ಮಿನಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಕಚೇರಿ ಉದ್ಘಾಟನೆ ನಾನು ಹೋಗ್ಲಿಲ್ಲ, ಮೊನ್ನೆ ಆದ ಕಚೇರಿ, ಅದಕ್ಕಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ ಇನ್ನು ಹೋದಾಗ ಕೊಡ್ತೇನೆ. ಬಟ್ ರೆವೆನ್ಯೂ ಮಿನಿಸ್ಟರ್, ರೆವೆನ್ಯೂ ಸೆಕ್ರೆಟರಿ, ಕಂದಾಯ ರೆವೆನ್ಯೂ ಯುಡಿ ಸೆಕ್ರೆಟರಿಗೆಲ್ಲ ಪತ್ರವನ್ನ ಕೊಟ್ಟಿದ್ದೇನೆ. ಇದು ನಿಮ್ಮ ಆಂತರಿಕವಾದಂತಹ ವ್ಯವಸ್ಥೆಗಳನ್ನ ಸರಿಪಡಿಸಿಕೊಳ್ಳುವುದಷ್ಟರಲ್ಲಿ ಒಂದು ಮಾಡಿ. ನಾನು ಹೇಳ್ತೇನೆ, ಇದು ಇವತ್ತು ನೀವು ಟೇಕನ್ ಫ್ರಮ್ ಮೈ ಸೈಡ್, ವೇದವ್ಯಾಸ ಹತ್ರ ಒಂದು ವರ್ಡಿಂಗ್ ಬರೀರಿ. ಇನ್ನು 2 ವರ್ಷ ಈ ಸರ್ಕಾರ ಹೋಗುವ ತನಕ ಇದು ಸರಿಯಾಗಲ್ಲ, ಲಾಸ್ಟ್ ಒಂದು ಬರೀ. ಅವರು ಕೊಟ್ಟಂತ ಆದೇಶಗಳು ಒಂದು ರೀತಿ ಇಡೀ ಇಲಾಖೆಗೆ ಅಂತ ಹೇಳೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಕಡೆಗಳಲ್ಲಿ ಮೂಡ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ಬೂಡ ಎಲ್ಲ ಬರುತ್ತಲ್ಲ, ಅಲ್ಲಿ ಆಕ್ಟಿವ್ ಆಗಿ ಇಲ್ಲದ ಕಡೆಯಲ್ಲಿ ಅದು ಅಲ್ಲಿ ಅಂದ್ರೆ ಆ ಪೂಡದಲ್ಲೇ ಅಧಿಕಾರಗಳಿಲ್ಲ, ಅಲ್ಲೇ ಸರ್ವೇಯರೇ ಇಲ್ಲ. ಈಗ ನಮ್ಮ ಮೂಡದಲ್ಲಿ 1-2 ಸರ್ವೇಯರ್ ಇದ್ದಾರೆ ಇಲ್ಲಿ ಮಂಗಳೂರು. ನೀವು ಬೇರೆ ಬೇರೆ ಬೂಡ ಪುತ್ತೂರು ಆದ್ರೆ ಸೂಡ ಹೀಗೆಲ್ಲ ಇದಲ್ಲ, ಅಲ್ಲಿ ಸರ್ವೇಯರ್ ಇಲ್ಲದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅದು. ಹಾಗಾಗಿ ಅಲ್ಲಿ ಕೂಡ ಅವರು ಅರ್ಜಿ ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲೇ ಇಲ್ಲ. ಟೋಟಲಿ ಏನಾಗಿದೆ ಅಂತ ಹೇಳಿದ್ರೆ, ಆಪರೇಷನ್ ಥಿಯೇಟರ್ ಇಲ್ಲ, ಮಿಷಿನರಿ ಇಲ್ಲ, ಡಾಕ್ಟರ್ ಇಲ್ಲ, ಯಾರು ಇಲ್ಲ, ಆಪರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ, ನನ್ನದ್ದು ನಗರ ವ್ಯಾಪ್ತಿಗೆ ಸಂಬಂಧಪಟ್ಟ. ನಗರ ವ್ಯಾಪ್ತಿಗೆ ಕೂಡ ಈಗ ನಂದು ನಗರ ವ್ಯಾಪ್ತಿಗೆ ಕನ್ವರ್ಷನ್. ಆಕ್ಚುಲಿ ಒಂದು ಕಾಲಘಟ್ಟದಲ್ಲಿ ಒಂದು ಬಾಯಿ ಮಾತಲ್ಲಿ ಹೇಳ್ತಿದ್ರು, ನಗರ ಪಾಲಿಕೆ ಒಳಗಡೆ ಆಲ್ ಪ್ರಾಪರ್ಟೀಸ್ ಇಟ್ ಈಸ್ ಡೀಮ್ಡ್ ಕನ್ವರ್ಟೆಡ್ ಅಂತ ಬರ್ತಿತ್ತು. ಆದ್ರೆ ಈಗ ಏನಾಗಿದೆ, ಈಗ ನನ್ನದು ಉದಾಹರಣೆ ಹೇಳ್ತೀನಿ, ನನ್ನದು ಮಾತ್ರವಲ್ಲ, ಈಗ ಮಂಗಳೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿ 100 ವರ್ಷದ ಹಳೆಯ ಕಚೇರಿ ಕನ್ವರ್ಷನ್ ಬಂದದ್ದು ಒಂದು 30-40 ವರ್ಷದ ನಂತರ ಬಂದಂತ ಕನ್ವರ್ಷನ್ ಅಂತ ಹೇಳುವಂತ ಒಂದು ಚಿಂತನೆ ಬಂದದ್ದು ಸರ್ಕಾರದಲ್ಲಿ. ಅದರ ಹಳೆಯ ಕಟ್ಟಡ ಆಗಿದೆ. ನನ್ನ ಮನೆ ಮೋರ್ ದೆನ್ 100 years ಓಲ್ಡ್. ಅವಾಗ ಕನ್ವರ್ಷನ್ ಅಂತ ಕಾನ್ಸೆಪ್ಟ್ ಇರಲಿಲ್ಲ. ಈಗ ನಾನು ಅದನ್ನ ತೆಗೆದು ಹೊಸ ಮನೆ ಕಟ್ಟುದಾದ್ರೆ ನನಗೆ ಕನ್ವರ್ಷನ್ ಆರ್ಡರ್ ಕೊಡ್ತಾರೆ, ನನ್ನದು ಕನ್ವರ್ಷನ್ ಆರ್ಡರ್ ಇರುವುದಿಲ್ಲ. ಸೊ ಈ ರೀತಿಯ ವ್ಯವಸ್ಥೆಗಳಿಗೆ ನಾನು ಪುನರಪಿ ಸ್ಕೆಚ್ ಮಾಡಬೇಕು. ಇದು ನಗರ ಭಾಗದಲ್ಲಿ ಮೂಡದ ವತಿಯಿಂದ ಮಾಡ್ಬೇಕಂತ. ಇನ್ನು ಕೆಲವು ಪಟ್ಟಣ ಪಂಚಾಯತ್ ಪುರಸಭೆ ಆದ್ರೆ ಅಲ್ಲಿಯ ಪೂಡ ಗಿಡ ಬರ್ತದೆ. ಗ್ರಾಮಾಂತರ ಆದ್ರೆ ಅದಕ್ಕೆ ಕೂಡ ADLR ವ್ಯಾಪ್ತಿಯಲ್ಲಿ ಅದಕ್ಕೆ ಕೂಡ ಇದೇ ರೀತಿಯ ಗ್ರಾಮಾಂತರ ಭಾಗಕ್ಕೂ ಕೂಡ ನಮ್ಮ ಪ್ಲಾನಿಂಗ್ ಅಥಾರಿಟಿ ಇದೆ, ಆ ಅಥಾರಿಟಿಯಿಂದ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕಂದಾಯ ಇಲಾಖೆಯಿಂದ ಅದನ್ನ ತೆಗೆದು ನಾವು. ಹಾಗಾಗಿ ನಾನು ಹೇಳುವಂಥದ್ದು, ಗ್ರಾಮಾಂತರದಾದ್ರೂ ಕೂಡ ಅವರಿಗೆ ಅದು ಗ್ರಾಮ ಪಂಚಾಯತೋ ಅಥವಾ ವ್ಯವಸ್ಥೆಯಲ್ಲಿ ಯೋಜನೆ ಅಲ್ಲೇ ಬರುವಂತ ರೀತಿ ಆಗಬಹುದು. ಅದ್ರ ನಗರಕ್ಕೆ ಏನಂತ ಹೇಳಿದ್ರೆ ಇಟ್ ಈಸ್ ಸಪರೇಟ್ ಡಿಪಾರ್ಟ್ಮೆಂಟ್. ನಗರಾಭಿವೃದ್ಧಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಈ ಡಿಪಾರ್ಟ್ಮೆಂಟ್ಗೆ ಇಂಟರ್ಲಿಂಕು ಇರುವುದಿಲ್ಲ, ಈ ಡಿಪಾರ್ಟ್ಮೆಂಟ್ಗೆ ವ್ಯವಸ್ಥೆಗಳು ಇರುವುದಿಲ್ಲ. ಈಗಾಗಲೇ ನಮ್ಮ SIR ನ BLA 1 ಭಾರತೀಯ ಜನತಾ ಪಾರ್ಟಿಯಿಂದ ರಮೇಶ್ ಹೆಗಡೆ ಅವರು ಮಂಗಳೂರು ನಗರಕ್ಕೆ ಇದ್ದಾರೆ. ಅವರ ಮುಖಾಂತರ ಕಂಪ್ಲೇಂಟ್ ಕೊಡುವಂತ ಕೆಲಸ ಕಾರ್ಯಗಳಿಗೆ ಮಾಡಿದ್ದೇನೆ. ನಾನು ಬಹಳ ದುಃಖದಲ್ಲಿ ಹೇಳ್ತೇನೆ, ಯಾವುದೇ ಒಂದು ವ್ಯಕ್ತಿ ಅವರು BLA 2 ಆಗಿದ್ದವರು. ಒಂದು ಉದಾಹರಣೆ ಕೊಡ್ತೇನೆ, ಒಂದೇ ಕಡೆ ಆಗಿದೆ ಅಂತ ಹೇಳುವಕ್ಕೆ ಬಹಳ ಸುಲಭದಲ್ಲಿ ಜನರಲ್ ನಾಲೆಜ್, ಇದು ನನ್ನ ಜನರಲ್ ನಾಲೆಜ್, ಯಾಕೆ ಅಧಿಕಾರಿಗಳಿಗೆ ತಲೆಗೆ ಹೋಗ್ತಾ ಇಲ್ಲ ಗೊತ್ತಿಲ್ಲ. ನೀವು ಇದನ್ನ ಒಮ್ಮೆ ಪರಿಶೀಲನೆ ಮಾಡಿ ನೋಡಿ ಹೇಳಿ. ಇವತ್ತು ಇಡೀ ಭಾರತದಲ್ಲಿ ಎಲ್ಲೂ SIR ಪ್ರಕ್ರಿಯೆ ಆಗುವಾಗ ಈ 2025ರ ಹೊತ್ತಿಗೆ ಒಂದು ಬೂತಿನಲ್ಲಿ, ಒಂದು ಮತಗಟ್ಟೆಯಲ್ಲಿ 1,000 ಮತ ಇದ್ರೆ, ಈಗ 26ರ ಹೊತ್ತಿಗೆ SIR ಮಾಡುವಾಗ ಅಲ್ಲಿ ಒಂದು 50 ಜನ, 25 ಜನ, 100 ಜನ ಅಲ್ಲಿ ಆ ಮನೆಯನ್ನ ಬಿಟ್ಟು ಹೋದವರು, ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲದವರು, ಅಥವಾ ಬೇರೆ ರಾಜ್ಯಕ್ಕೆ ಬೇರೆ ಕಡೆ ಶಿಫ್ಟ್ ಆದವರು, ಅಲ್ಲಿ ಹೋದಾಗ ಇಲ್ಲಿ ಮುಂಚೆ ಅವರು ಫ್ಲಾಟ್ ನಲ್ಲಿ ಈಗ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋದು. ನಮ್ಗೊಂದು ಕನಿಷ್ಠ ಒಂದು 10, 20, 50, 100 ಫಾರ್ಮ್ಗಳು ಸಿಗುತ್ತೆ, ಸಿಗಲೇಬೇಕು, 100% ಸಿಗಬೇಕು. ಈಗ ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಇತ್ತೀಚೆಗೆ 3 ಬೂತ್ಗಳ ಎಲ್ಲ ಫಾರ್ಮ್ ಅನ್ನ, ಎನ್ಯುಮರೇಷನ್ ಫಾರ್ಮ್ ಅನ್ನ BLA 2ಗಳು ಅಲ್ಲ BLOಗಳು ಎಲ್ಲ ಎನ್ಯುಮರೇಷನ್ ಫಾರ್ಮ್ ಅನ್ನ 100% ಅವರಿಗೆ ಮುಟ್ಟಿಸಿದ್ದಾರೆ. 1,000 ಮತದಾರರನ್ನು ಕೂಡ ಈ ಟೀಚರು ಅಥವಾ ಯಾರೋ ಹುಡುಕಿದ್ರ? ಸಾಧ್ಯವೇ ಇಲ್ಲ.
ಹುಡುಕಿದ್ದಾರೆ ಅಂತೇಳಿ ಆದ್ರೆ ಫಾರ್ಮ್ ಅನ್ನ 50, 100 ಇನ್ಯಾರಿಗೂ ಕೊಟ್ಟು ಏನೋ ರೀತಿಯ ಗೊಂದಲಗಳು ಆಗಿದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ನನ್ನದು ಈಗ 5 ಬೂತ್ಗಳಲ್ಲಿ 100% ಮ್ಯಾಪಿಂಗ್, 9 ಬೂತ್ಗಳಲ್ಲಿ ಆಯ್ತಾ. ಅದರಲ್ಲಿ 9 ಬೂತ್ಗಳಲ್ಲಿ ಒಂದು 7-8 ಬೂತು ಬಿಜೆಪಿಗೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಫೇವರ್ ಆಗಿರುವಂತ ಬೂತ್ಗಳೇ 100%. ಅಲ್ಲಿ 100% ಮ್ಯಾಪಿಂಗ್ ಮಾಡುವ ಹಾಗೆ ಮತ್ತು 100% ಆ ಮನೆಗಳಿಗೆ, ಆ ವ್ಯಕ್ತಿಗಳಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವ ಹಾಗೆ. ಎನ್ಯುಮರೇಷನ್ ಫಾರ್ಮ್ ಕೊಟ್ಟದ್ದು ನಾಳೆ ಆ ವ್ಯಕ್ತಿ ಫಿಲಪ್ ಮಾಡಿ ಸೈನ್ ಹಾಕಬೇಕು. ಸೈನು 10 ಜನರದ್ದು ಇವರೊಬ್ಬರೇ ಹಾಕಿ ಕೊಡ್ತಾರ? 1,000 ಜನರನ್ನು ಕೂಡ ಐಡೆಂಟಿಫೈ ಮಾಡಿ 1,000 ಜನರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಯ್ತು. ಸರ್, ಆಲ್ರೆಡಿ ನನ್ನ ಹತ್ರ ದಾಖಲೆ ಇದೆ. ನಾನು ಬೇಜಾರು ಮಾಡಬೇಡಿ. ಅಲ್ಲ, 1 ಮಿನಿಟ್ ಸರ್, 1 ಮಿನಿಟ್. ನಾನು ಬೇಜಾರು ಮಾಡಬೇಡಿ. ಈ ವಿಷಯದಲ್ಲಿ ನಾನು ಬಹಳಷ್ಟು ಜಾಸ್ತಿ ಮಾಹಿತಿಗಳನ್ನ ತಿಳ್ಕೊಂಡಿದ್ದೇನೆ. ನೀವು ಅವರು ಇಡೀ ವಿಧಾನಸಭಾ ಕ್ಷೇತ್ರದ ಕೇಳ್ತಾ ಇದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 249 ಮತಗಟ್ಟೆ ಇದೆ. ನನ್ನ ವಿಧಾನಸಭಾ ಕೇಳಿ ವಾರ್ತೆ. ಒಂದು ಮತಗಟ್ಟೆಯಲ್ಲಿ ಅಂದಾಜಿನಲ್ಲಿ ಅಪ್ರಾಕ್ಸಿಮೇಟ್ಲಿ 600ರಿಂದ 1,400 ಮತಗಳಿದೆ. ಆಯ್ತಾ? 600 ಮತಗಳಿರುವಂತ ಮನೆಗಳಿರುವಂತ ಒಂದು ಬೂತಲ್ಲೇ ಆ 600 ಮತವನ್ನ ಕೂಡ 100% ಹುಡುಕ್ಲಿಕ್ಕೆ ಆಗದಂತ 200 ಬೂತುಗಳು, 250 ಬೂತುಗಳು, 230 ಬೂತುಗಳು ಹೀಗೆ ಸಿಗುತ್ತವೆ. ಆದ್ರೆ ಈ 7-8 ಬೂತುಗಳಲ್ಲಿ ಆ 1,000 ಮತಗಳು ಕೂಡ ನಿಮಗೆ 100% ನೀವು ಹುಡುಕಿದ್ರ ಟೀಚರ್ಗಳು, ಅದು ಕೂಡ 5 ದಿವಸದಲ್ಲಿ. ಅದೇ ಇಷ್ಟು ವರ್ಷದ 2024ರ ಚುನಾವಣೆ ಮತ್ತು 2023ರ ಚುನಾವಣೆಗೆ ಆ ಬೂತಿನಲ್ಲಿ 80% ವೋಟ್ ಪೋಲಿಂಗ್ ಆದದ್ದು. 20% ವೋಟ್ ಪೋಲಿಂಗೇ ಆಗಲಿಲ್ಲ, ಅಥವಾ 15% ವೋಟ್ ಪೋಲಿಂಗ್ ಆಗಲಿಲ್ಲ. ಆದ್ರೆ ಇವರಿಗೆ ಈಗ 100% ಎನ್ಯುಮರೇಷನ್ ಫಾರ್ಮ್ ಸಿಗುವುದು, ಕೊಡ್ಲಿಕ್ಕೆ ಅವರು ಸಿಕ್ಕಿದ್ದೆ ಅಲ್ಲಿ ಇವರಿಗೆ. 1 ಮಿನಿಟ್. ಎರಡನೇ ಪ್ರಶ್ನೆ ಸರ್, ಟೆಕ್ನಿಕಲಿ ಬಹಳ ಸೌಂಡ್ ಇದೆ ನನಗೆ. DC ಅವರೆಲ್ಲ ಚುನಾವಣಾ ಆಯೋಗದ ಯಾವ ಅಧಿಕಾರಿಗಳು ಬಂದ್ರು ಕೂಡ ಬಹಳಷ್ಟು ಟೆಕ್ನಿಕಲಿ ಸೌಂಡ್ ಇದೆ. ನಾನು ಸೌಂಡ್ ಇದೆ ಅಂತ ನಾನು ಅನ್ನಷ್ಟಕ್ಕೆ ಬೆನ್ನು ತಡ್ತದಲ್ಲ. ಈ SIR ಬಗ್ಗೆ ಎನಿ ಕೈಂಡ್ ಆಫ್ ಡೌಟ್ ಯಾವ ಇಲಾಖೆ ಅಧಿಕಾರಿಗಳು ಬಂದು ಕೇಳಿ, ಯಾವ BLO ಕೇಳಿ, ಯಾವ ಚುನಾವಣಾಧಿಕಾರಿ ಕೇಳಿ, ಎಲ್ಲದಕ್ಕೂ ಉತ್ತರ ಕೊಡುವಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ. ಇವನೊಂದು ಪ್ರಶ್ನೆ ಕೇಳ್ತೇನೆ. SIR ಅಲ್ಲಿ ಇನ್ನೊಂದು ಬಹಳ ದೊಡ್ಡ ರೀತಿಯ ಗೊಂದಲ ಈಗ ಇವರು ಮಾಡ್ತಾರೆ. ನಾನು ಇವತ್ತು ಹೇಳಿದಾಗ, ಸರ್, 2025ರ ಚುನಾವಣೆಯ ಮತದಾರರ ಪಟ್ಟಿಯ ಆಧಾರದಲ್ಲಿ ಇಟ್ಟುಕೊಂಡು 2025ರ ಮತದಾರರ ಪಟ್ಟಿ ಇದರಲ್ಲಿ ಇದ್ದವರ ಎಲ್ಲರನ್ನ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತೇಳಿ ಅವರನ್ನು ಹುಡುಕ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಮ್ಯಾಪಿಂಗ್ ಮಾಡಿದವರು ಹೇಗೆ ಅಂತ ಕೇಳಿದ್ರೆ, ಅವರು 2002ರಲ್ಲಿ ಎಲ್ಲಿದ್ರು ಅಂತ ಹೇಳುವಂತ ದಾಖಲೆ, ವೋಟರ್ ಲಿಸ್ಟ್ ದಾಖಲೆಗಳ ಅವತ್ತಿನದು ಪ್ರೂಫ್ ಕೊಡಬೇಕು ಅಂತ. ಅವಾಗ ತುಂಬಾ ಜನ ಎಲ್ಲೆಲ್ಲೋ ಇದ್ದವರು 2025ರಲ್ಲಿ ಮಂಗಳೂರಿನಲ್ಲಿ ಈಗ ಇಲ್ಲಿದ್ದಾರೆ, ಇಲ್ಲಿ ಮನೆಯಲ್ಲಿದ್ದಾರೆ. 2002ರ ಹೊತ್ತಿಗೆ ಅವರು ರಾಜ್ಯದ ಬೇರೆ ಎಲ್ಲಿ ಭಾಗದಲ್ಲಿಯೂ ತಾಲೂಕಲ್ಲಿ ಇದ್ದಿರಬಹುದು. ಈಗ ಇಲ್ಲಿ ಬಂದಿದ್ದಾರೆ. ಈಗ ಒಮ್ಮೆ SIR ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಅವರು 45 ವರ್ಷ ಮೇಲ್ಪಟ್ಟಿದ್ದಾರೆ ಅಂತೇಳಿ ಆದ್ರೆ ಅವರು ಬೇರೆ ತುಮಕೂರಿನಲ್ಲಿದ್ರು, ಉಡುಪಿಯಲ್ಲಿದ್ರು, ಅವರನ್ನ ಇಲ್ಲಿ ಶಿಫ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಅಲ್ಲಿ ಹೆಸರಿದ್ದಲ್ಲಿ ಮಾತ್ರ ಇಲ್ಲಿ ಸೇರಿಸ್ಕೊಳ್ಬಹುದು ಅಂತ ಹೇಳೋದು ಚುನಾವಣಾ ಆಯೋಗದ ಕಾನೂನು ಹೇಳುತ್ತೆ. ಈಗ ಕೆಲವು ಕಡೆಗಳಲ್ಲಿ ಒಂದೇ ಡೋರ್ ನಂಬರ್ದಲ್ಲಿ 50 ಜನ, 100 ಜನ ಒಂದೇ ಡೋರ್ ನಂಬರ್ದಲ್ಲಿ ಇದ್ದಾರೆ. 60 ವರ್ಷದವರು, 70 ವರ್ಷದವರು, 80 ವರ್ಷದವರು, 45 ವರ್ಷ ಮೇಲ್ಪಟ್ಟವರು ಒಂದೇ ಡೋರ್ ನಂಬರ್ದಲ್ಲಿ 150 ಜನ ಇದ್ದಾರೆ ಒಂದು ಕಡೆಯಲ್ಲಿ. ಎಲ್ಲ ಸರ್ನೇಮ್ಗಳು ಬೇರೆ ಬೇರೆ. ವೇದವ್ಯಾಸ ಕಾಮತ್ರ ಮನೆಯಲ್ಲಿ ವೇದವ್ಯಾಸ ಕಾಮತ್ರ ಬರಬೇಕಲ್ಲ, ಪ್ರೇಮಾನಂದ ಶೆಟ್ಟರ ಮನೆಯಲ್ಲಿ ಪ್ರೇಮಾನಂದ ಶೆಟ್ಟರೆ ಬರಬೇಕಲ್ಲ, ವೇದವ್ಯಾಸ ಕಾಮತ್ರ ಮನೆಯಲ್ಲಿ ಫೆರ್ನಾಂಡಿಸ್ ಬರ್ತಾನೆ, ಅಬ್ದುಲ್ಲನು ಬರ್ತಾನೆ, ಅಥವಾ ವೇದವ್ಯಾಸ ಕಾಮತ್ರ ಬರ್ತಾರೆ, ಪ್ರೇಮಾನಂದ ಶೆಟ್ಟರು ಬರ್ತಾರೆ. ಆ ಮನೆಯ ಪರಿಸ್ಥಿತಿ ಏನು ಅಂತೇಳಿ ಆ ರೀತಿ ಮನೆ ಇರ್ಲಿಕ್ಕೆ ಸಾಧ್ಯ ಉಂಟಿಲ್ಲ? ಇಲ್ಲ. ಒಂದು ಡೋರ್ ನಂಬರ್ದಲ್ಲಿ ಬೇರೆ ಬೇರೆ ಸರ್ನೇಮಿನವರು ಒಂದೇ ಡೋರ್ ನಂಬರ್ 150-200 ಜನ ಇದ್ದಾರೆ.
ಅವರು 45 ವರ್ಷ ಮೇಲ್ಪಟ್ಟವರು, ಅವರು ಈ ಹಿಂದೆ ಎಲ್ಲಾದ್ರೂ ಮತ ಹಾಕಿರ್ತಾರೆ ಅಂತ ಹೇಳುವಂಥದ್ದು ಇರುವಾಗ ಅವರದ್ದು ಆ ದಾಖಲೆಗಳು ತೆಗೆದುಕೊಳ್ಳದೆ ಅವರದ್ದು ವಿಲೇಜ್ ಅಕೌಂಟೆಂಟ್ ಅವರು 1.5 ವರ್ಷದಿಂದ ಇಲ್ಲಿದ್ದಾರೆ ಅಂತ ವಾಸ್ತವ್ಯ ಸರ್ಟಿಫಿಕೇಟ್ ಕೊಟ್ರೆ ಸಾಕಂತೆ. ವಾಸ್ತವ್ಯ ಸರ್ಟಿಫಿಕೇಟ್ ಇಟ್ಟುಕೊಂಡು ಅವರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು ಅಂತ ಹೇಳಿ ಆದ್ರೆ, ನನ್ನ ಅಪ್ಪನ ದಾಖಲೆ ಕೂಡ ನನ್ನ ಹತ್ರ ಇರ್ಲಿಲ್ಲ. ಅವ್ರು 2002ರಲ್ಲಿ ಎಲ್ಲಿತ್ತು ಅಂತ, 2002ರ ಮಾನದಂಡ ಯಾಕೆ ಇಟ್ರಿ ನೀವು? ಎಲ್ಲರದ್ದು ವಾಸ್ತವ್ಯ ಸರ್ಟಿಫಿಕೇಟ್ ಅಲ್ಲಿ ಸೇರಿಸುವ. ಉದಾಹರಣೆಗೆ ಇವರು ಕೆರವಾಚೆ ಎಲ್ಲಿದ್ರು, ಎಲ್ಲಿ ಕಾರ್ಕಳದಲ್ಲಿ ಇದ್ರು 2002ರಲ್ಲಿ. ಈಗ ಇಲ್ಲಿ ಬಂದಿದ್ದಾರೆ, ಇವರು 2002 ಕಾರ್ಕಳದ ದಾಖಲೆ ಬೇರೆ ಇವರಿಗೆ ಇಲ್ಲ, ಇವರು ವಾಸ್ತವ್ಯದ ಇಟ್ಕೊಂಡು ವಿಲೇಜ್ ಇಟ್ಕೊಂಡು ಸೇರಿಸ್ಬಿಡುವ, ಸಾಕಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದಾರೆ ನೋಡಿ, ಕುಂದೇಶ್ವರ ಹತ್ರ ಕೇಳ್ತಾರೆ, ಅದು ನಾನು ಹೇಳುದು. ಅದಕ್ಕೆ ನಾನು ಸಾರಿ ಕಂಪ್ಲೇಂಟ್ ಮಾಡ್ತೇನೆ. ಇಂಥ ರೀತಿಯ ತಂತ್ರದಲ್ಲಿ ಈ ವ್ಯವಸ್ಥೆಯಲ್ಲಿ ತಪ್ಪಾದದ್ದು ನಾವು ಹುಡುಕಿ ಚುನಾವಣಾ ಆಯೋಗ ವಿತ್ ರೈಟಿಂಗ್ ಕಂಪ್ಲೇಂಟ್ ಕೊಡುವಂತ ಕೆಲಸ ಕಾರ್ಯಗಳು ಮಾಡ್ತೇವೆ. ಮತ್ತೆ ಈ ಕಂಪ್ಲೇಂಟ್ಗಳು ರಾಜ್ಯ ಚುನಾವಣಾ ಆಯೋಗಕ್ಕೂ ಕೊಡ್ತೇವೆ, ತಪ್ಪಿದ್ರೆ ದೆಹಲಿಯ ಚುನಾವಣಾ ಆಯೋಗಕ್ಕೂ ಕೊಡ್ತೇವೆ. ನಾವು ಇದನ್ನ, ನೀವು ಆಡಳಿತದ ವ್ಯವಸ್ಥೆಯನ್ನ ಅಧಿಕಾರದ ದುರುಪಯೋಗ ಪಡ್ಕೊಂಡು ನಿಮ್ಮ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿಗಳು ಇದಕ್ಕೆ ಡೆಪ್ಯೂಟ್ ಮಾಡಿದಾಗ ಆ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ನೀವು ನಿಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಅವ್ರ ಮುಖಾಂತರ ಅಲ್ಲ ಸಲ್ಲದವರನ್ನ ಸೇರಿಸ್ಕೊಳ್ಳಿಕ್ಕೆ ಅದು ಮಾಡಿದ್ರೆ ಇದು SIR ಆಗಲ್ಲ. ಎಲ್ಲ ಕೊಡುವಂತ ಎಲ್ಲ ತಯಾರಿಗಳು ಇವತ್ತು ಕೊಡ್ತಾರೆ. 1-2-3 ರೆಡಿ ಮಾಡಿದ್ದೇವೆ. ನೋಡಿ, 1 ಮಿನಿಟ್ ಕೇಳಿ ಸರ್. ಯಾವುದೇ ಇನ್ಸಿಡೆಂಟ್ ಆದಾಗ ನಾನು ದಾಖಲೆಗಳನ್ನು ವಿತ್ ಪ್ರೂಫ್ ಈ ರೀತಿಯ ದಾಖಲೆಗಳನ್ನು ನಾನು ಕೊಡ್ತೇನೆ. ಅಷ್ಟು ಸಾಮರ್ಥ್ಯ ಇದ್ದುಕೊಂಡೇ ಕಂಪ್ಲೇಂಟ್ ಮಾಡ್ತೇನೆ. ನಾನು ಟೆನ್ಷನ್ ಮಾಡೋದು ಈ ಕಾಂಗ್ರೆಸ್ನವರು ವೇದಸ್ಕ ಮಾತ್ರ ಬೇಕಂತಲೇ ಮಾತಾಡ್ತೇನೆ ಹೇಳಿ, ಅಲಾಂಗ್ ವಿತ್ ಆಲ್ ದ ಡಾಕ್ಯುಮೆಂಟ್ ಆರ್ ದ ಪ್ರೂಫ್ ಐ ವಿಲ್ ಗಿವ್ ದ ಕಂಪ್ಲೇಂಟ್. ದಿಸ್ ಇಸ್ ವೇದವ್ಯಾಸ್ ಕಾಮತ್, ನಾಟ್ ಕಾಂಗ್ರೆಸ್ ಪರ್ಸನ್. ಕಾಂಗ್ರೆಸ್ ಆದ್ರೆ ಬಾಯಿ ಮಾತಲ್ಲಿ ಪತ್ರಿಕೆಯಲ್ಲಿ ಆರೋಪ ಹಾಕಿ ಹೊಡೆದಾಗೆ ಹಿಟ್ ಅಂಡ್ ರನ್ ಮಾಡಿದಾಗೆ ನಾನು ಮಾಡಲ್ಲ. ಡಾಕ್ಯುಮೆಂಟ್ ಪ್ರೂಫ್ ಸಮೇತ ಕೊಡ್ತೀನಿ. ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್, ಪ್ರೂಫ್ ಹುಡುಕುವ ಕೆಲಸ ನಂದಲ್ಲ. ನಾನು ಎಲ್ಲೋ ಒಂದು ಕಡೆ ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟ್ ಅನ್ನು ಹೇಳಿದ ನಂತರ ಅದು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ನೋಡುವಂಥದ್ದು ಚುನಾವಣಾ ಇಲಾಖೆ, ಚುನಾವಣಾಧಿಕಾರಿಗಳು ಮತ್ತು ಅಧಿಕಾರಿಗಳ ಜವಾಬ್ದಾರಿ. ನಾನು ಹೇಳಿದ್ದು ಸರಿ ಇದೆಯೋ ಇಲ್ವೋ. ಸರಿ, ಒಂದು ಮನೆಯಲ್ಲಿ 10 ಜನ ಇದ್ದಾರೆ ಅಂತ ಹೇಳೋ ದಾಖಲೆಗಳನ್ನ ಅಲ್ಲಿ ಒಂದು 50 ಜನ ಟೇಬಲ್ ಹಾಕಿ ಕೂತ್ಕೊಂಡು ಅವನೇ ತೆಕ್ಕೊಂಡು 50 ಜನರದ್ದು ಕೂಡ ಅವನೇ ಎಲ್ಲರ ದಸ್ಕತ್ ಕೊಡುದಂತೆ. ನೀವು ಟಿವಿಯಲ್ಲಿ ಮಾಧ್ಯಮದಲ್ಲಿ SIR ಫೈನಲಿ ಚುನಾವಣೆ ಆಯೋಗದವರ ಕೂಡ ಸಂಪೂರ್ಣವಾದಂತ ಸಿಬ್ಬಂದಿಗಳು ಇರುವುದಿಲ್ಲ. ಸಿಬ್ಬಂದಿಗಳು ಯಾರ ಹತ್ರ ಮಾಡಬೇಕು? ಫೈನಲಿ ದೇ ಹ್ಯಾವ್ ಟು ಡಿಪೆಂಡ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿ. ದಿಸ್ ಆಲ್ ಟೀಚರ್ಸ್ or this all state government employees who are going house to house or whatever it may be. ನಾನು ಅವರ ತಪ್ಪು ಅಂತ ಹೇಳಲ್ಲ, ಅವರಿಗೆ ಕಿರಿಕಿರಿ ಮಾಡಿದ್ರೆ ಅವ್ರು ಒಂದಕ್ಕೊಂದು ಮಾಡ್ತಾರೆ. ಹಾಗಾಗಿ ಹೇಳ್ತಿದ್ರೆ ಈ ಪ್ರಕ್ರಿಯೆ ಬಗ್ಗೆ ನಾವು ಕೂಡ ಗಡಿ ಮಾಡ್ತೇವೆ. ಇಲ್ಲೊಬ್ರು ಕಾಂಗ್ರೆಸ್ ನಾಯಕರು ಇದ್ದ SIR ಪ್ರಕ್ರಿಯೆ ಶಾಲೆಗಳಿಗೆ ಈಗ ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ಆಯಿತು. ಶಾಲೆಯಲ್ಲಿ ಎಲ್ಲ ಮನೆಗಳಾದ ನಂತರ ಹುಡುಕಿ ಅವರು ಸಿಗದಿದ್ದಲ್ಲಿ ಅವರು ಶಾಲೆಯಲ್ಲಿ ಕೂತ್ಕೊಂಡು ನೀವು ಫಾರ್ಮ್ಗಳನ್ನು ತೆಗೆದುಕೊಳ್ಳೋದು. ನಿಮ್ಗೆ ಒಂದು ಮಾಹಿತಿ ಬೇಕಾದ್ರೆ ಆ BLO ಅಧಿಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಕೂತ್ಕೊಳ್ತಾನೆ, ಅಲ್ಲಿ ಯಾರಾದ್ರೂ ಬಂದು ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಸುತ್ತಲೂ 10 ಜನ ಯಾವ್ದಾದ್ರು ಪಾರ್ಟಿಯ ವ್ಯವಸ್ಥೆಯವರು ಯಾಕೆ ಕೂತ್ಕೊಳ್ಬೇಕು? ಈಗ ಬೆಳಿಗ್ಗೆ ಆಯ್ತಾ, ಈಗ 100% ಆದದ್ದು 100% ಕಾಂಗ್ರೆಸ್ಗೆ ಬೀಳುವ ಮತಗಟ್ಟೆಗಳು ಸಿಗ್ಲಿಲ್ಲ ಸರ್. ನಮ್ಮ ಪಾರ್ಟಿಯವರು ಇರ್ತಾರೆ ಸರ್, ನಮ್ಮ ಪಾರ್ಟಿಯವರು ಇರ್ತಾರೆ, ಅಥವಾ ಅವರ ಪಾರ್ಟಿಯವರು ಒಬ್ರು ಹೋಗಬಹುದು, ಯಾವ ಪಾರ್ಟಿಯವರು ಹೋಗಬಹುದು. ಆದ್ರೆ ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಇರುವುದಿಲ್ಲ. ಯಾಕಂದ್ರೆ ಈಗ ನಾಳೆ ಟೀಚರ್ ಹೇಳ್ತಾರೆ ನನ್ಗೆ 2 ದಿವಸ ಬರ್ಲಿಕ್ಕೆ ಆಗುದು, ನಾವು ಹೋಗುವಾಗಿಲ್ಲ, ನಮ್ಮ ಹತ್ರ ಇಲ್ಲ. ಒಂದು ದಿವಸ ನಮ್ಮ ಹುಡುಗ ಯಾರಿಗಾದ್ರೂ ಹೋಗ್ಲಿಕ್ಕೆ 1/4 ಗಂಟೆ ಆಗ್ಲಿಲ್ಲ. ಇನ್ನು ಕೆಲವು ಕಡೆಗಳಲ್ಲಿ ಕೆಲವು ಕಾರ್ಯಕರ್ತರ ಕೊರತೆ ಇದ್ದಲ್ಲಿ ಅಥವಾ ಕಾರ್ಯಕರ್ತರಿಗೆ ಆಗಲ್ಲ ಅಂತ ಹೇಳುವಾಗ ಅವರು ಯಾವುದೋ ಕಾಂಗ್ರೆಸ್ ಆಫೀಸ್ನ ಒಂದು ಈ ರೀತಿ ಆಫೀಸ್ ಅಲ್ಲಿ ಕೂತ್ಕೊಂಡು ಎಲ್ಲ BLO ಇಲ್ಲಿ ಕರೆಸಿ
ಎಲ್ಲ ಇಲ್ಲಿ ಏರಿದವರನ್ನ ನಾನೆಲ್ಲ ಇಲ್ಲಿ ಕೊಡಿ ಅಂತೇಳಿ ಇಲ್ಲಿ ಅವ್ರದ್ದು ಕೊಡಿಸಿದ್ರೆ ಆಗಿದೆ. ಫಾರಿನ್ ನಲ್ಲಿ ಇದ್ದವರದ್ದು ಕೂಡ ಆಗಿದೆ ಅಂತೇಳಿ ದಾಖಲೆ ಸಮೇತ ಕೊಡ್ತೇನೆ ನಾನು. ಫಾರಿನ್ ನಲ್ಲಿ ಇದ್ದವರದ್ದು ದಾಖಲೆ ಸಮೇತ ಮತ್ತೆ ಅವ್ರು ಹೇಳಿದ್ರು, ನಾನು ವಿಮಾನದಲ್ಲೇ ತಂದು ಬಂದು ಇಲ್ಲಿ ಅರ್ಜಿ ಫಿಲ್ ಮಾಡಿ ಕೊಟ್ಟೆ ಅಂತ. ಯಾಕಂದ್ರೆ ನಾನು ಕೊರಿಯರ್ ನಲ್ಲಿ ಕಳಿಸಿದೆ, ಅವನು ಕೊರಿಯರ್ ನಲ್ಲಿ ಕಳಿಸಿದ, ಹೋಗಿ ಬರ್ಲಿಕ್ಕೆ ಅಂತ ಅದು ಒಂದು 10 ದಿವಸ ಆಗುತ್ತೆ, ಇನ್ನು 2 ದಿವಸದಲ್ಲಿ ಆಗಿದೆ. ಇನ್ನೊಂದು ಕೇಳಿ, ಇದು ಬಹಳ ಉದಾಹರಣೆ. ಫಸ್ಟ್ ಡೇ ಇವತ್ತಿನಿಂದ SIR 30 ತಾರೀಕಿಗೆ SIR ಪ್ರಾರಂಭ ಆಯ್ತು. 30 ತಾರೀಕಿಗೆ ಒಂದು ಟೀಚರ್ ನಂದು 100% ಆಗಿದೆ ಅಂತೇಳಿ ಹೇಳಿ, ನಾವು ಎಂತ ಬೆಳಿಗ್ಗೆ 10 ಗಂಟೆನ ಸಾಯಂಕಾಲ ತನಕ ತಿರುಗಾಡಿದ್ರೆ ಒಂದು ದಿವಸ ಒಂದು 250 ಮತದಾರರನ್ನ 250 ವೋಟರ್ಸ್ ಮೀನ್ಸ್ ಇಟ್ ಇಸ್ ಆಲ್ಮೋಸ್ಟ್ 70-75 ಹೌಸಸ್ ಅಥವಾ 100 ಹೌಸಸ್. ಇಷ್ಟಕ್ಕೆ ನಾವು ಭೇಟಿ ಆಗಬಹುದು. ಅವರು 1200 ಮತದಾರರನ್ನು ಕೂಡ ಭೇಟಿ ಆಗಿದ್ದಾರೆ. ನನ್ನ 100% ಆಗಿದೆ ಅಂತೇಳಿ ಅವರು ಕಂಪ್ಯೂಟರ್ನಲ್ಲಿ ಮೇಲಧಿಕಾರಿಗೆ ಅಪ್ಲೋಡ್ ಮಾಡಿದ್ದಾರೆ. ದಾಖಲೆ ಇದೆ, ಅದು ಕೂಡ ಇದೆ. ಒನ್ ಡೇ ಅಲ್ಲಿ ಬ್ರಹ್ಮ ಪ್ರತ್ಯಕ್ಷ ಆಗಿ ಬಂದು ಕೂಡ ಆಗ್ಲಿಕ್ಕಿಲ್ಲ. 100%. ನಾನು ಅದೇ ಎಲ್ಲ ಈಗ ಇಷ್ಟು ದಿವಸ ನಾನು ಒಂದು 3-4 ದಿವಸ ಓರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಇವತ್ತಿನಿಂದ ರೈಟಿಂಗ್ ನಲ್ಲಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳೋದು ರೆಡಿ ಮಾಡ್ತಾ ಇದ್ದೇನೆ. DC ಅವರಿಗೆ ಮತ್ತು DC ಅವರಿಗೆ ಅಲ್ಲ, ನಾನು ಅಲ್ಲ ಸ್ಟೇಟ್ ನಿಂದ ಬಂದ ಆದೇಶದ ಕಾರಣ ಅಂತ ನಾನು ಗಮನಕ್ಕೆ ತಂದಿದ್ದೇನೆ. ನೋಡಿ, ಅಲ್ಲ 1 ಮಿನಿಟ್. ನಾನು ಈಗಾಗಲೇ ಮಹಾನಗರ ಪಾಲಿಕೆಯ ವರಿಷ್ಠರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಬೈ ಓರಲಿ ಫೋನ್. ಯಾಕಂದ್ರೆ ಖಾಲಿ ಸ್ಟಾಫ್ ಡೆಪ್ಯೂಟ್ ಆಚೆಯಿಂದ ತಂದು ಹಾಕ್ಲಿಕ್ಕೆ ದೊಡ್ಡ ಇಶ್ಯೂ ಇಲ್ಲ. ಹಾಗಾಗಿ ಬೋರ್ಡ್ ಹಾಕುವ ಮುಂಚೆ ನಾವು ಜನರಿಗೆ ಸೌಕರ್ಯ ದೃಷ್ಟಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಏನಂತ ನೋಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಈಗ ಆ ಬೋರ್ಡ್ ಹಾಕಿದವರು ಜನರು ನೋಡಿ ನಮಗೆ ಬಂದು ಹೇಳಿದಾಗ ನಾವು ಸರ್ಕಾರ ಈ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳುವಂಥದ್ದು ಒಂದು ಭಾಗ ಆದ್ರೂ ಕೂಡ ಸಾರ್ವಜನಿಕವಾಗಿ ಈ ತಪ್ಪನ್ನ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡುವಂತ ರೀತಿಯ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಜನರು ದಿನನಿತ್ಯ ಬೇರೆ ಸರಿ ಇಂಜಿನ ಅಂಡಿ ಮುಲ್ಪದಾಲ ಇದೆ UT ಖಾದರು ಸಿಗುದಿಲ್ಲ ಪಾಪ ಫೋನಿಗೆ, DC ಅವರ ಫೋನಿಗೆ ಸಿಗುದಿಲ್ಲ. ಯಾರು ಸಿಗುವ ನೀವು ಪುಣ್ಯಾತ್ಮ. ಯಾರೋ ಮಾಡಿದ ತಪ್ಪು ಕೇಳೋದು ಈ ಪುಣ್ಯಾತ್ಮ. ಮನವಿ ಕೊಡುದು ಯಾಕೆ ಸರ್? ಇಟ್ ಈಸ್ 1 ಮಿನಿಟ್ ಸರ್. ಇಫ್ ಯು ಅಲ್ಲ 1 ಮಿನಿಟ್ ಕೇಳಿ ಸರ್, 1 ಮಿನಿಟ್ ಕೇಳಿ. ಎಲ್ಲೋ ಒಂದು ಕಡೆ ಮರ ಬಿತ್ತು ತಕ್ಷಣ ರೋಡ್ ಡ್ರಾಪ್ ಆಗಿದೆ, ರೋಡ್ ಬಂದ್ ಆಗಿದೆ, ಅದಕ್ಕೆಲ್ಲ ಮನವಿ ಕೊಡ್ಲಿಕ್ಕಿಲ್ಲ ಸರ್. ಇಟ್ ಇಸ್ ಎಮರ್ಜೆನ್ಸಿ ಸಬ್ಜೆಕ್ಟ್. ಅದನ್ನು ಓರಲಿ ಹೇಳಿ ಮಾಡಿಸ್ಬೇಕಾದಂತ ಜವಾಬ್ದಾರಿ. ಮನವಿ ಬೇಕಾದ್ರೆ ನಾನು ಕೊಡ್ತೇನೆ. ಅಲ್ಲ ಇಫ್ ಯು ವಾಂಟ್ 1 ಮಿನಿಟ್ ಸಾಗರೇ ಅಲ್ಲ 1 ಮಿನಿಟ್ ಅಲ್ಲ 1 ಮಿನಿಟ್ ನಾನು 1 ಮಿನಿಟ್ ಕೇಳಿ ಅಲ್ಲ 1 ಮಿನಿಟ್ ಕೇಳಿ. ಸಾರಿ ಅಣ್ಣ ಗಣೇಶ್ ಅಣ್ಣ, ನಾನು ಹೇಳುದು ನಾನಾಗಿರ್ಬೋದು, UT ಖಾದರ್ ಆಗಿರ್ಬೋದು, ಅಥವಾ DK ಶಿವಕುಮಾರ್ ಆಗಲಿ, ಕಮಿಷನರ್ ಮತ್ತು ಡಿಸಿಗೆ ನೋಡ್ರಿ ಅದು ಸ್ವಲ್ಪ ಸರಿ ಮಾಡ್ರಿ, ಜನರಿಗೆ ತೊಂದರೆ ಆಗದಾಗ ನೋಡ್ಕೊಳ್ಳಿ, ಇಷ್ಟೇ ಹೇಳೋದು. ನಾನು ಅವರಿಗೆ ಗಮನ ತಂದಿದ್ದೇನೆ. ಇದು ಸಣ್ಣ ವಿಷಯಗಳು, ಇಷ್ಟು ಸಣ್ಣ ವಿಷಯಕ್ಕೆ ಈ ಬೋರ್ಡ್ ಹಾಕುವಂತ ರೀತಿಯ ಮಾನಸಿಕತೆಯ ವ್ಯವಸ್ಥೆಗಳು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ನಡೆಯುವಂತ ಮಹಾನಗರ ಪಾಲಿಕೆಗೆ ಬರಬಾರ್ದಿತ್ತು. ಆದ್ರೂ ಗಮನಕ್ಕೆ ತಂದಿದ್ದೇನೆ. ಅದರ ನಂತರ ಕೂಡ ನೀವು ಇಫ್ ಯು ಆರ್ ಟೆಲ್ಲಿಂಗ್ ನಿಮ್ಮ ಮಾತನ್ನ ಐ ವಿಲ್ ಅಕ್ಸೆಪ್ಟ್ ಇಟ್. ಮಾಧ್ಯಮದ ಸಲಹೆಯನ್ನು ತೆಗೆದುಕೊಳ್ತೇನೆ. ನಾನು ಇವತ್ತೇ ಲೆಟರ್ನ DCಗೆ ಮತ್ತು ಕೊಡ್ತೇನೆ. ನೀವು ಜನರಿಗೆ ಸೌಕರ್ಯ ಕೊಡ್ಬೇಕಾದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ. ಒಳ್ಳೇದಾಗಿದೆ ಮಾತ್ರ. ನಾಳೆ DC ಈಗ 1 ತಿಂಗಳು ರಜೆ, DC ಕಚೇರಿ ಮುಚ್ಚಲಾಗಿದೆ, ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರಜೆ, ಪೊಲೀಸ್ ಸ್ಟೇಷನ್ ಮುಚ್ಚಲಾಗಿದೆ. ಆಲ್ಟರ್ನೇಟಿವ್ ವ್ಯವಸ್ಥೆಯಲ್ಲಿ ರನ್ನಿಂಗ್ ದ ಸಿಸ್ಟಮ್ ಆಗ್ಬೇಕಲ್ಲ. ಅದು ಹಾಕಿ ಅಂತ ಹೇಳಿದ್ದೇನೆ, ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಅದರ ಮುಂಚೆ ಹೇಳಿ ನಾನು ಜನರಿಗೆ ಒಂದು ಗಮನ ತರಿಸುವಂತ ಕೆಲಸ ಕಾರ್ಯಕ್ರಮ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.